ಕೆಎಂಸಿ ಆಸ್ಪತ್ರೆ ಜ್ಯೋತಿ ಇವರ ಸಹಯೋಗದೊಂದಿಗೆ ಓಂಶಕ್ತಿ ಫ್ರೆಂಡ್ಸ್ ಸಂಗೋಡಿಗೆ, ತುಳುನಾಡ ಫ್ರೆಂಡ್ಸ್ ಕೋಟೆಕಾರು, ಸ್ನೇಹ ಸಂಗಮ ಉಚ್ಚಿಲ, ಯಕ್ಷಪ್ರಿಯರು ಕೋಟೆಕಾರು, ರಿಕ್ಷಾ ಚಾಲಕ ಮಾಲಕರು ಸಂಘ ಬೀರಿ, ವಿಶ್ವಭಾರತಿ ಮಾಡೂರು, ವೀರಕೇಸರಿ ಬೀರಿ, ವೀರಾಂಜನೇಯ ಫ್ರೆಂಡ್ಸ್ ಬೀರಿ ಇವರ ಕೂಡುವಿಕೆಯೊಂದಿಗೆ ಇವತ್ತಿನ ಈ ಒಂದು ಬೆಳಗಿನ ಕಾರ್ಯಕ್ರಮದಲ್ಲಿ ಬೃಹತ್ ರಕ್ತದಾನ ಶಿಬಿರ, ಅದೇ ರೀತಿ ಆರೋಗ್ಯ ಶಿಬಿರ ಸಹ ಈ ಒಂದು ಮಂದಿರದಲ್ಲಿ ನಡೆಯಲಿಕ್ಕಿದೆ. ಬಂದಂತಹ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ, ಅದೇ ರೀತಿ ಹಾಸ್ಪಿಟಲ್ ನಿಂದ ಬಂದಂತಹ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀರಿ ಕೋಟೆಕರ್ ಇದರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಮಾಡುತ್ತಾ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಬಂದಂತಹ ಎಲ್ಲರೂ ಇಲ್ಲಿ ವೇದಿಕೆಯ ಮುಂಭಾಗ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ತ್ರೀರೋಗ ಸಂಬಂಧಿಯ ತೊಂದರೆಗಳು, ಸಾಮಾನ್ಯ ತೊಂದರೆಗಳು, ಬೆನ್ನು ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆ ಇದರ ಬಗ್ಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಹ ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಇದರಿಂದ ನಡೆಯುತ್ತಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೋಟೆಕಾರ್ ಬೀರಿ ಇದರ ಅಧ್ಯಕ್ಷರಾದಂತಹ ಶ್ರೀ ನಾರಾಯಣ ಕುಪ್ಪಲ್ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ದೀಪ ಪ್ರಜ್ವಲನೆಯನ್ನು ಶ್ರೀ ಎಂ.ವಿ. ಪುರಾಣಿಕ್ ಇವರು ಮಾಡಬೇಕಿತ್ತು. ಇವರ ಅನುಪಸ್ಥಿತಿಯಲ್ಲಿ ಇವರ ಸುಪುತ್ರರಾದಂತಹ ಸಮೀರ್ ಪುರಾಣಿಕ್ ನಿರ್ದೇಶಕರು ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆ ಇವರು ದಯವಿಟ್ಟು ವೇದಿಕೆಯನ್ನು ಆಸೀನರಾಗಬೇಕು ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮೊಟ್ಟಿಗೆ ಇದ್ದಾರೆ ವಿಧಾನ ಪರಿಷತ್ನ ಸದಸ್ಯರು ಕರ್ನಾಟಕ ಸರ್ಕಾರದ ಶ್ರೀ ಪ್ರತಾಪ್ ಸಿಂಗ್ ನಾಯಕ್, ಅದೇ ರೀತಿ ಶಾರದಾ ಆಯುರ್ವೇದ ಆಸ್ಪತ್ರೆ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ರವಿ ಗಣೇಶ್ ಮಗ್ರ, ಉದ್ಯಮಿಗಳಾಗಿರುವಂತಹ ಶ್ರೀ ಪ್ರಸಾದ್ ಮಡ್ಯಾರ್, ಬ್ಲಡ್ ಬ್ಯಾಂಕ್ ಕೆಎಂಸಿ ಆಸ್ಪತ್ರೆ ಜ್ಯೋತಿ ಇದರ ಮೆಡಿಕಲ್ ಆಫೀಸರ್ ಆಗಿರುವಂತಹ ಶ್ರೀಮತಿ ರಂಜಿತಾ ರಾವ್, ಅದೇ ರೀತಿ ನೇತ್ರ ತಜ್ಞರಾಗಿರುವಂತಹ ಡಾಕ್ಟರ್ ಸತ್ನಾ ದಿನೇಶ್ ಭಂಡಾರಿ, ಅದೇ ರೀತಿ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೋಟೆಕಾರ್ ಬೀರಿ ಇದರ ಮಹಾಪೋಷಕರಾಗಿರುವಂತಹ ಶ್ರೀ ರಾಮಣ್ಣ ಶೆಟ್ಟಿ ಮುಂಬೈ, ಅದೇ ರೀತಿ ಗೋರಕ್ಷಾ ಪ್ರಮುಖ ಕೋಟೆಕಾರ್ ಗ್ರಾಮ ಸಮಿತಿಯ ಶ್ರೀ ಸುಧಾಕರ್ ಗಡ್ಡಿ, ಅದೇ ರೀತಿ ಶಿವಣ್ಣ ಪೂಜಾರ್ ವಿಶ್ವ ಹಿಂದೂ ಪರಿಷತ್ ಕೋಟೆಕಾರ್ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅದೇ ರೀತಿ ಡಾಕ್ಟರ್ ಅಖಿಲ್ ಇವರು ದಯವಿಟ್ಟು ವೇದಿಕೆಯನ್ನು ಆಸೀನರಾಗಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಪ್ರಾರಂಭಿಸಲು ತಮ್ಮೆಲ್ಲರ ಅನುವನ್ನು ಕೇಳಿಕೊಳ್ಳುತ್ತಾ ಪ್ರಥಮವಾಗಿ ಪ್ರಾರ್ಥನೆಯ ಮುಖಾಂತರ ಕಾರ್ಯಕ್ರಮವನ್ನು ಚಾಲನೆ ಮಾಡಲಿಕ್ಕಿದ್ದಾರೆ ಶ್ರೀ ವಿಘ್ನೇಶ ಆಚಾರ್ಯ ಇವರು ಪ್ರಾರ್ಥನೆಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೋದ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಕಂದ ವಿಘ್ನಗಳ ಕಣೆ ಗಣನಾಥ ಕಂದ ವಿಘ್ನಗಳ ಕಣೆ ಗಣನಾಥ ಕಂದ ವಿಘ್ನಗಳೇ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯವ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಗೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ. ಆಚಾರ್ಯ ಇವರಿಗೆ ಪ್ರಾರ್ಥನೆಯನ್ನು ಮುಖ್ಯ ವಿನಾಶಕರಾದ ವಿಘ್ನೇಶನ್ನು ಮನಸ್ಸಿನಲ್ಲಿ ಸ್ಮೃತಿ ಮಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರಂಭಕ್ಕೆ ಶ್ರೀ ದಿವ್ಯನಾಯಕನನ್ನು ಸ್ಮರಿಸುತ್ತಾ ರೀತಿ ಪರಿಸರದ ಎಲ್ಲ ದೈವ ದೇವರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂದಂತಹ ಅತಿಥಿ ಅಭ್ಯರ್ಥರನ್ನು
ಪ್ರಾರ್ಥನೆಯ ಸ್ವಾಗತದ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿದ್ದ ಆಶಿಕ್ ಮಾಡೂರು ಇವರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬಿಡಿ ಕೋಟೆಕಾರು, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೋಟೆಕಾರು ಗ್ರಾಮ ಸಮಿತಿಯ ಜಂಟಿ ಆಶ್ರಯದಲ್ಲಿ KMC ಆಸ್ಪತ್ರೆ ಮಂಗಳೂರು, ಅದೇ ರೀತಿಯಲ್ಲಿ ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಇವರ ಸಹಕಾರದ ಜೊತೆಯಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಕೂಡುವಿಕೆಯೊಂದಿಗೆ ಇವತ್ತು ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ಶಿಬಿರ, ಅದೇ ರೀತಿಯಲ್ಲಿ ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ ವಿತರಣೆಯ ಕಾರ್ಯಕ್ರಮ ಇವತ್ತು ಈ ನಮ್ಮ ಮಂದಿರದಲ್ಲಿ ನಡೀತಾ ಇದೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಸದಸ್ಯನಾಗಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತನಾಗಿ ಸ್ವಾಗತವನ್ನು ಮಾಡಲಿಕ್ಕೆ ಸಂತೋಷ ಪಡ್ತಾನೆ. ಜಲಂಧರಯ್ಯವರಂತಹ ಹಿರಿಯರು ಕಟ್ಟಿದ್ದಂತಹ ಸಮಿತಿಯಲ್ಲಿ ಇವತ್ತು ನಾವೆಲ್ಲ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಧಾರ್ಮಿಕ ಚಟುವಟಿಕೆಗಳ ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಕಳೆದ ಅನೇಕ ವರ್ಷಗಳಿಂದ ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಶಿಬಿರದಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ರಕ್ತದಾನ ಪೂರೈಕೆಯಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಅದೇ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಕಳೆದ ಅನೇಕ ವರ್ಷಗಳಿಂದ ಸೇವಾ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅದೇ ರೀತಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕಳೆದ ವರ್ಷ ವಿಶ್ವಭಾರತಿಯಲ್ಲಿ ನಡೆದಂತಹ ರಕ್ತದಾನ ಶಿಬಿರದಲ್ಲಿ 150ಕ್ಕೂ ಹೆಚ್ಚು ಮಂದಿ ರಕ್ತದಾನದ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇವತ್ತಿನ ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ ನಮ್ಮ ಜೊತೆ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ. ಇವರನ್ನ ನಮ್ಮ ಸಮಿತಿಯ ಪರವಾಗಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಮಿತ್ ಸಂಕೋಳಿ ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶಾರದಾ ಸಮೂಹ ಸಂಸ್ಥೆ ಮಂಗಳೂರು ಇದರ ನಿರ್ದೇಶಕರಾಗಿರ್ತಕ್ಕಂಥ ಸಮೀರ್ ಪುರಾಣಿಕ್ ಇವರಿದ್ದಾರೆ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವರಿಗೆ ಶ್ರೀಧರ್ ಕುಂಜತ್ತೂರು ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಇದ್ದಾರೆ. ಶ್ರೀಯುತ ಪ್ರಸಾದ್ ಮಂಡ್ಯ. ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಅವರನ್ನು ಆಹ್ವಾನಿಸಿದ್ದೆವು. ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಮಿಥುನ್ ಮಾಡೂರು ಇವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ. ಬೀರಿಯಿಂದ ಮಾಡೂರುವರೆಗಿನ ಧಾರ್ಮಿಕ ಚಟುವಟಿಕೆಗಳನ್ನು, ಸಂಘಟನಾತ್ಮಕ ಚಟುವಟಿಕೆಗಳು ಇದ್ರೂ ಕೂಡ ಮಡ್ಯಾರು ಅನ್ನುವಂಥ ಪ್ರದೇಶ ಇವತ್ತಿಗೂ ಕೂಡ ಧಾರ್ಮಿಕ ಚಟುವಟಿಕೆಗಳಲ್ಲಿ ಇದೆ ಅನ್ನೋದಕ್ಕೆ ಕಾರಣ ಪ್ರಸಾದ್ ಮಡ್ಯಾರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಒಂದಾದಂಥ ಕುಣಿತ ಭಜನೆಯನ್ನು ಆರಂಭ ಮಾಡಿಕೊಂಡು ಶಾಸ್ತಾರ ಬಳಗದ ಮೂಲಕ, ಹೊರಗಜ್ಜ ಸೇವಾ ಸಮಿತಿ ನಡಾರ ಮೂಲಕ ಒಂದಷ್ಟು ಕೆಲಸಗಳನ್ನು ಅತ್ಯದ್ಭುತವಾಗಿ ಮಾಡ್ತಾ ಇರುವಂತಹ ಶ್ರೀಯುತ ಪ್ರಸಾದ್ ಮಡ್ಯಾರ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವಿ ಗಣೇಶ್ ಇವರು, ಪ್ರಾಂಶುಪಾಲರು, ಶಾರದಾ ಆಯುರ್ವೇದ ಆಸ್ಪತ್ರೆ ವೈದ್ಯಕೀಯ ಕಾಲೇಜು. ಇವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹರ್ಷಿತ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ KMC ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ನಲ್ಲಿ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಅಖಿಲ್ ಅವರಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ದಯಾನಂದ ಬೀರಿ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಪ್ನಾ ದಿನೇಶ್ ಭಂಡಾರಿ. ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ರಾಜೀವಿ ಕೆಂಪುಮಣ್ಣು ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ರಾಮಣ್ಣ ಶೆಟ್ಟಿ ಮುಂಬೈ, ಮಹಾಪೋಷಕರು ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿಕೋಟೆಕಾರ. ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಅಶೋಕ್ ಉಚ್ಚಿಲ್ ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಶಿವಣ್ಣ ಪೂಜಾರ, ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕೋಟೆಕಾರು ಗ್ರಾಮ ಸಮಿತಿ. ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಗಿರೀಶ್ ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅಮರನಾಥ್ ಮಾಡು ದಯಮಾಡಿ ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕೋಟೆಕಾರು ಗ್ರಾಮ ಸಮಿತಿಯ ಗೋರಕ್ಷಾ ಪ್ರಮುಖರಾಗಿರ್ತಕ್ಕಂಥ ಸುಧಾಕರ್ ಗಟ್ಟಿ ಅವರಿದ್ದಾರೆ. ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಹರಿಶ್ರೀ ಉಚ್ಚಿಲ್ ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸಮಿತಿಯ ಅಧ್ಯಕ್ಷರು, ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಅಧ್ಯಕ್ಷರು, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಖಂಡದ ಅಧ್ಯಕ್ಷರು, ಇವರನ್ನು ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಸಂಪತ್ ಉಚ್ಚಿಲ್ ಒಂದು ಸ್ವಾಗತವನ್ನು ನೀಡಬೇಕು ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅತ್ಯಂತ ಬೆನ್ನೆಲುಬಾಗಿ ನಿಂತು ಕೆಲಸವನ್ನ ಮಾಡ್ತಾ ಇರುವಂತಹ ಶ್ರೀಯುತ ಅಧ್ಯಕ್ಷರಿಗೆ ನಾವು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿಗೆ, ಕಾರ್ಯದರ್ಶಿಗಳಿಗೆ, ಅದೇ ರೀತಿಯಲ್ಲಿ ಸದಸ್ಯರಿಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಮಾಧ್ಯಮ ಮಿತ್ರರಿಗೆ, ಎರಡೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ಕೂಡ, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರಿದ್ದಾರೆ, ಜವಾಬ್ದಾರಿಯುತ ಕಾರ್ಯಕರ್ತರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಅತಿಥಿ ಅಭ್ಯರ್ಥಿಗಳಿಗೆ ಸ್ವಾಗತದ ಮುಖಾಂತರ ಸ್ವಾಗತವನ್ನು ನೀಡಲಾಗ್ತದೆ. ಖ್ಯಾತ ನಿರೂಪಕರು, ಅದೇ ರೀತಿ ವಾಗ್ಮಿಗಳಾಗಿರುವಂತಹ ಶ್ರೀ ಆಶಿಕ್ ಮಾಡೂರ್ ಇವರಿಗೂ ವಂದನೆಗಳನ್ನು ಸಲ್ಲಿಸಿದ ಇವತ್ತಿನ ಈ ಒಂದು ಬೃಹತ್ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ಶಿಬಿರದ ಉದ್ಘಾಟನೆಯನ್ನು ಮಾಡಿಕೊಡ್ಬೇಕಾಗಿ ಶ್ರೀ ಪ್ರತಾಪ್ ಸಿಂಗ್ ನಾಯ್ಕ್, ಅದೇ ರೀತಿ ಎಲ್ಲ ಅತಿಥಿ ಅಭ್ಯರ್ಥಿಗಳಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ಒಂದು ಇವತ್ತಿನ ಬೃಹತ್ ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ಮಾಡಿ ದೀಪವನ್ನು ಪ್ರಜ್ವಲಿಸಿ ವಿಶೇಷವಾಗಿ ಇವತ್ತಿನ ಶಿಬಿರದ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಬಂದಿರುವಂತಹ KMCಯ ಎಲ್ಲ ವೈದ್ಯ ಮಿತ್ರರುಗಳೇ, ದೀಪ ಪ್ರಜ್ವಲನದ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ದೇಶದ ಸನಾತನ ಸಂಸ್ಕೃತಿಯ ಮೂಲ ನಂಬಿಕೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಅಂತ ಹೇಳುವಂತಹ 3 ವಾಕ್ಯಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಉಚ್ಚಾರಣೆಯ ಮೂಲಕ ಹೇಳಿದ್ದೇವೆ. ಇದರ ಒಟ್ಟು ಸಾರವೇ ಅಸತ್ಯದಿಂದ ಸತ್ಯದ ಕಡೆಗೆ,
ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಎಡೆಗೆ. ಮಾನವನ ಜೀವನದ ಮೂಲ ಉದ್ದೇಶಗಳನ್ನೇ ಈ 3 ವಾಕ್ಯಗಳಲ್ಲಿ ಹೇಳಿದ್ದಾರೆ. ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಹೋಗುವುದು ಹೇಗೆ ಅಂತ ಹೇಳುವಂಥದ್ದನ್ನು ನಮ್ಮ ಹಿರಿಯರು ಹೇಗೆ ಹೇಳಿದ್ದಾರೆ ಅಂತ ಹೇಳಿದರೆ, ಸ್ವಂತಕ್ಕೋಸ್ಕರ ಎಲ್ಲರೂ ಬದುಕ್ತಾರೆ, ಆದರೆ ಸಮಾಜಕ್ಕೋಸ್ಕರ, ಕಷ್ಟದಲ್ಲಿರುವವರಿಗೋಸ್ಕರ, ಬೇರೆಯವರಿಗೋಸ್ಕರ ಯಾರು ಜೀವನದ ಕ್ಷಣಗಳನ್ನು ಕಳೀತಾ ಜೀವನದ ಸಾರ್ಥಕ್ಯವನ್ನು ಅನುಭವಿಸ್ತಾರೆ, ಅವರು ಸಹಜವಾಗಿ ಅಮೃತತ್ವದ ಕಡೆಗೆ ಹೋಗ್ತಾರೆ. ಮಾನವ ಜೀವನದ ನಿಜವಾದ ಉದ್ದೇಶ ಆ ಅಮೃತತ್ವವನ್ನು ಪಡೆಯುವಂಥದ್ದು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ನಾವಂತೂ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಈ ಎಲ್ಲ ಸಂಘಟನೆಗಳಿಗೆ ನಮಗೆ ಬೆಳಿಗ್ಗೆ ಎದ್ದಾಗಲೇ ಕಲಿಸುವಂಥದ್ದೇ ದೇಶಕ್ಕೋಸ್ಕರ, ವಿಶ್ವದ ಒಳಿತಿಗೋಸ್ಕರ ಬದುಕಬೇಕು ಅಂತ ಹೇಳುವಂಥದ್ದು. ಒಂದು ಸಣ್ಣ ಹಾಡನ್ನು ಹೇಳಿಸ್ಕೊಡ್ತಾರೆ ನಮಗೆ. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ, ಧ್ಯೇಯ ಮಹಾಜಲದಿ ಎಳೆಗೆ ಸಲಿಲವಾಗಿ ಹರಿಯುವ, ಲೋಕಹಿತದ ಕಾಯಕ ನಾಡಿಗಭಯದಾಯಕ, ವ್ಯಕ್ತಿಯಾಗಲೆಂದು ನೈಜ ರಾಷ್ಟ್ರ ಸೇವಕ. ಬಹುಶಃ ಯಾರು ಕೆಲಸವನ್ನ ಸಮಾಜಕ್ಕೋಸ್ಕರ ಮಾಡ್ತಾ ಹೋಗ್ತಾರೆ ಅವರಿಗೆ ಇದರ ಅನುಭವ ಬರ್ತದೆ. ಸ್ವಾಮಿ ವಿವೇಕಾನಂದರು ಅವರ ಸಂಸ್ಥೆಯಲ್ಲಿ ಒಂದು ಧ್ಯೇಯ ವಾಕ್ಯವನ್ನು ಕೊಟ್ಟಿದ್ದಾರೆ. ಆತ್ಮನೋ ಮೋಕ್ಷಾರ್ಥ ಜಗತ್ತಿ ಕಾಯಕ. ಸ್ವಂತದ ಆತ್ಮದ ಏನು ಉದ್ಧಾರ ಯಾವಾಗ ಆಗ್ತದೆ ಅಂತ ಹೇಳಿದರೆ ಅವ ಲೋಕದ ಹಿತಕ್ಕೋಸ್ಕರ ಕೆಲಸ ಮಾಡಿದಾಗ ಅಂತ ಹೇಳಿ. ಆ ದೃಷ್ಟಿಯಲ್ಲಿ ಬಹಳ ಹಲವು ವರ್ಷಗಳಿಂದ ಇಲ್ಲಿಯ ಎಲ್ಲ ಸೇವಾ ಸಂಸ್ಥೆಗಳು ಶ್ರೀ ಗಣೇಶ ಸೇವಾ ಸಮಿತಿ ಮತ್ತು ವಿಶ್ವ ಹಿಂದೂ ಪರಿಷತ್ನ ಅಡಿಯಲ್ಲಿ ಈ ರೀತಿಯ ಸೇವಾ ಚಟುವಟಿಕೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ನನ್ನಲ್ಲಿಯೂ ಈ ಚಟುವಟಿಕೆಯ ವಿಸ್ತಾರದ ದೃಷ್ಟಿಯಲ್ಲಿ, ನಿಮ್ಮ ಸೇವೆ ಮಾಡುವ ದೃಷ್ಟಿಯಲ್ಲಿ ನನಗೆ ವಿಧಾನ ಪರಿಷತ್ತಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿಯ ಕಟ್ಟಡಕ್ಕೆ ಎದುರಿಗೆ ಒಂದು ಛಾವಣಿ ಬೇಕು ಅಂತ ಹೇಳುವಂತಹ ಒಂದು ಆಗ್ರಹವನ್ನು, ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗಾಗಲೇ ನಾನು ಮಾತು ಕೊಟ್ಟಂಥದ್ದೇ ತುಂಬ ಇರುವುದರಿಂದಾಗಿ ಇದೇ ಕ್ಷೇತ್ರದಲ್ಲಿ, ಮಂಗಳೂರು ಕ್ಷೇತ್ರದಲ್ಲಿ ನನಗೆ ಮಂಗಳೂರು ಕ್ಷೇತ್ರದ ಜವಾಬ್ದಾರಿ ಇದೆ ರಾಜಕೀಯವಾಗಿ. ಆ ದೃಷ್ಟಿಯಲ್ಲಿ ಈಗಾಗಲೇ ತುಂಬ ನಾನು ಮಾತು ಕೊಟ್ಟಿರುವ ಕಾರ್ಯಕ್ರಮ ಇರುವುದರಿಂದಾಗಿ, ಕೆಲಸಗಳು ಬಾಕಿ ಇರುವುದರಿಂದಾಗಿ ಮುಂದಿನ ದಿನಗಳಲ್ಲಿ, ನಾಡಿದ್ದು ಚುನಾವಣೆ ಬರ್ತಾ ಇದೆ, ಆದರೆ ಆ ಚುನಾವಣೆ ಬಂದು ಹೋದರೂ ಮತ್ತು ನಾನು 3 ವರ್ಷ ಈ ಜವಾಬ್ದಾರಿಯಲ್ಲಿ ಇರ್ತೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಇಲ್ಲಿಯ ಕಾರ್ಯಕರ್ತರು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಪೂರ್ಣ ಮಾಡುವ ದೃಷ್ಟಿಯಲ್ಲಿ ನನ್ನದಾದಂತಹ ಪ್ರಯತ್ನವನ್ನು ಮಾಡ್ತೇನೆ. ಚಪ್ಪಾಳೆ ಸಿಕ್ಕಿ ಆಯಿತು, ಇನ್ನೂ ಜವಾಬ್ದಾರಿ ಶುರು ಆಗುವುದು ಅಂತ ಹೇಳಿ. ಆ ದೃಷ್ಟಿಯಲ್ಲಿ ಖಂಡಿತವಾಗಿ ಆ ಮಹಾಗಣಪತಿ ನನಗೆ ಆ ಶಕ್ತಿಯನ್ನು ನೀಡಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ KMC ಜ್ಯೋತಿ ಆಸ್ಪತ್ರೆಯವರಿಗೆ, ಯಾಕಂತೇಳಿದ್ರೆ ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರೆ ಅವರ ಉಪಸ್ಥಿತಿ ಬಹಳ ಮುಖ್ಯ. ಅವರಲ್ಲಿ ಕಲಿಯುತ್ತಿರುವವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ತಾರೆ. ವೈದ್ಯಕೀಯ ಅಂತ ಹೇಳುವಂಥದ್ದು ಅದನ್ನು ಸೇವೆ ಅಂತ ಹೇಳುವಂತಹ ಅರ್ಥದಲ್ಲಿ ಜನ ನೋಡ್ತಾರೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ತುಂಬ ಅಚಲವಾದ ನಂಬಿಕೆ, ವಿಶ್ವಾಸ ನಮ್ಮ ದೇಹಾರೋಗ್ಯದ ದೃಷ್ಟಿಯಲ್ಲಿ ವೈದ್ಯರುಗಳ ಮೇಲೆ ಜನ ಇಡ್ತಾರೆ. ಹಾಗಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಶಕ್ತಿಯು ಅವರಿಗೆ ಭಗವಂತ ಕೊಡ್ಲಿ ಅಂತೇಳಿ ಹಾರೈಸ್ತಾ, ಎಲ್ಲ ಸಂಘಟನೆಗಳಿಗೆ ಈ ಒಳ್ಳೆಯ ಕಾರ್ಯಕ್ರಮಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ.
ದೇವರ ಸೃಷ್ಟಿಯಲ್ಲಿ ಒಂದು ವಿಶೇಷತೆ ನೋಡಿ, ರಕ್ತಕ್ಕೆ ಪರ್ಯಾಯವಾದಂಥದ್ದನ್ನು ವಿಜ್ಞಾನ ಎಷ್ಟೇ ಮುಂದುವರಿಯಲಿ ಅದಕ್ಕೆ ಪರ್ಯಾಯವಾದಂತಹ ಇನ್ನೊಂದು ಸಂಗತಿಯನ್ನು ಹುಡುಕುವುದಕ್ಕೆ ಮನುಷ್ಯರಿಂದ ಸಾಧ್ಯ ಆಗಲಿಲ್ಲ. ತಾನು ಎಷ್ಟೇ ಬುದ್ಧಿವಂತ ಇರ್ಬೋದು, ಆದರೆ ರಕ್ತ ಅದು ದೇವರ ಸೃಷ್ಟಿ. ಇನ್ನೊಂದು ಜೀವ ಉಳಿಸಬೇಕು ಅಂತೇಳಿ ಆದರೆ ನಾವು ಅದನ್ನು ದಾನ ಮಾಡಲೇಬೇಕು. ಮತ್ತು ರಕ್ತ ದಾನ ಮಾಡುವಾಗ ಅದು ಯಾರಿಗೆ ಹೋಗ್ತದೆ, ಹೇಗೆ ಹೋಗ್ತದೆ, ನಾವು ಹೇಳುವಾಗ ಹೇಳ್ತೇವೆ ಒಂದೇ ನೆಲ, ಒಂದೇ ಜಲ, ಒಂದೇ ರಕ್ತ ಅಂತ ಹೇಳಿ. ಆದರೆ ನಮ್ಮೊಳಗೆ ನಾವು ಎಷ್ಟೋ ಸಂಕುಚಿತ ಗೋಡೆಗಳನ್ನು ನಿರ್ಮಿಸಿ ಆ ಜಾತಿ ಈ ಜಾತಿ ಅಂತ ಹೇಳುವಂತಹ ವಿಭಾಗವನ್ನು ನಾವು ಮಾಡಿಕೊಂಡಿದ್ದೇವೆ. ಆದರೆ ರಕ್ತ ಮತ್ತೆ ಅದನ್ನು ನೆನಪಿಸ್ತದೆ, ನೀನು ಯಾವ ಜಾತಿಯಲ್ಲ, ಒಂದೇ ಜಾತಿ ನೀನು. ಅದು ಆ ಕಾರಣಕ್ಕೆ ಎಲ್ಲರಿಗೂ ಆ ರಕ್ತ ಜೀವ ಉಳಿಸುವುದಕ್ಕೆ ತಾನು ತಯಾರಾಗಿ ನಿಲ್ತದೆ. ಅದು ಯಾವ ಜಾತಿ, ಯಾವ ಮತ, ಯಾವ ನಂಬಿಕೆ, ಇದು ಯಾವುದನ್ನು ನೋಡುವುದಿಲ್ಲ. ಮಾನವ ಕುಲ ಒಂದು ಅಂತ ಹೇಳುವಂತಹ ಧ್ಯೇಯವನ್ನು ಕೊಡುವಂತಹ ಈ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗುವ ನಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ನನ್ನನ್ನು ಕರೆದು ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭಾಗ್ಯವನ್ನು ನೀಡಿದಂತಹ ಎಲ್ಲ ಕಾರ್ಯಕರ್ತರಿಗೆ, ಸಂಘಟನೆಗಳಿಗೆ ನಾನು ಶುಭವನ್ನು ಕೊಡ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಶ್ರೀ ಪ್ರತಾಪ್ ಸಿಂಗ್ ನಾಯ್ಕ, ಭಾಜಪದ ನಾಯಕರಾಗಿರುವಂತಹ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮ, ಅದೇ ರೀತಿ ಇನ್ನೊಬ್ಬರು ನಮ್ಮ ಆತ್ಮೀಯರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ನಿರ್ದೇಶಕರು, ಅದೇ ರೀತಿ ಅಲೆಮಾರಿ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ನಮ್ಮೊಂದಿಗೆ ಇದ್ದಾರೆ. ಇವರಿಗೂ ನಾನು ಪ್ರೀತಿಪೂರ್ವವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪುರುಷೋತ್ತಮ್ ಕಾಚಾರಿ ಅವರು ಬಂದು ಶಾಲು ಹೂವಿನ ಗೌರವವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಗಣೇಶ ಸೇವಾ ಸಮಿತಿ ಅದೆಷ್ಟೋ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ, ಗೋವಾಶ್ರಯ ಟ್ರಸ್ಟ್ ಮಂಗಳೂರು ಇಲ್ಲಿಯ ಒಂದು ಗೋವನ್ನು ನಾವು ದತ್ತವನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾ, ಅದೇ ರೀತಿ ಕಳೆದ ದೀಪಾವಳಿಯಿಂದ ನಮ್ಮ ಒಂದು ಕಾಣಿಕೆ ಗೋವಾಶ್ರಮಕ್ಕೆ ನೀಡುವಂತಹ ಕಾಣಿಕೆಯನ್ನು ಡಬ್ಬೆಯನ್ನು ಇಲ್ಲಿ ಇಟ್ಟು ಅದರ ಒಟ್ಟು ಮೊತ್ತವನ್ನು ನಾವು ಒಂದು ಪಜೂರು ಗೋವಾಶ್ರಮಕ್ಕೆ ನೀಡುತ್ತೇವೆ. ಅದರ ಪ್ರಮಾಣ ಪತ್ರವನ್ನು, ಕೃತಜ್ಞತಾ ಪತ್ರವನ್ನು ಈ ಒಂದು ವೇದಿಕೆಯಲ್ಲಿ ನಾವು ಸ್ವೀಕರಿಸಲು ನಮಗೂ ಸಹ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ಕೃತಜ್ಞತಾ ಪತ್ರವನ್ನು ನಮ್ಮವರೇ ಪ್ರತಾಪ್ ಸಿಂಗ್ ನಾಯ್ಕರವರು, ನಮ್ಮ ಸಮಿತಿಯ ಕಾರ್ಯದರ್ಶಿ, ಅದೇ ರೀತಿ ಕೋಶಾಧಿಕಾರಿ, ಜೊತೆ ಕಾರ್ಯದರ್ಶಿಗಳು ಎಲ್ಲರೂ ಬಂದು ಈ ಒಂದು ಕೃತಜ್ಞತಾ ಪತ್ರವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಅಮಿತ್, ಅದೇ ರೀತಿ ಸುಜಿತ್, ಗಿರೀಶ್, ಪುರುಷೋತ್ತಮ ಕಾಚಾರಿ ಅವರು ಬಂದು ಈ ಕೃತಜ್ಞತಾ ಪತ್ರವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮ ನಮ್ಮೊಂದಿಗೆ ಅತಿಥಿಗಳಾಗಿರುವಂತಹ ಶ್ರೀ ಪ್ರಸಾದ್ ಪಾಂಡ್ಯರ್ ನಮ್ಮೊಂದಿಗೆ ಇದ್ದಾರೆ. ಇವರು ಈ ಕಾರ್ಯಕ್ರಮದ ಶುಭ ಸಂದೇಶವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಯಾವುದೇ ಒಂದು ಕೋಟೆಗಾರ ಗ್ರಾಮದಲ್ಲಿ ನಡೆಯುವಂತಹ ಪ್ರತಿ ತಿಂಗಳು ನಡೆಯುವಂತಹ ಒಂದೊಂದು ಕಾರ್ಯಕ್ರಮ, ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದು ಸಂಸ್ಥೆ ಅಂದರೆ ಅದು ಸಾರ್ವಜನಿಕ ಗಣೇಶ ಸೇವಾ ಸಮಿತಿ. ರಕ್ತದಾನ ಶಿಬಿರ ಏನು ಕಾರ್ಯಕ್ರಮ ಪ್ರತಿ ವರ್ಷ ಸೇವಾ ಸಮಿತಿ ಹಮ್ಮಿಕೊಳ್ತದೆ, ಅದೊಂದು ಮಹತ್ತರ ಕಾರ್ಯಕ್ರಮ, ಎರಡನೇ ಮಹತ್ತರ ಕಾರ್ಯಕ್ರಮ. ಯಾಕಂದ್ರೆ ಅದು ಎಂದು ನನ್ನ ಅಭಿಪ್ರಾಯ. ಯಾಕಂದ್ರೆ ಈ ಚತುರ್ಥಿ ಏನು ಅಷ್ಟು ಆಡಂಬರ ದೂರದಿಂದ ವಿಶೇಷತೆಯಿಂದ ಮಾಡ್ತಾರೆ, ಅಷ್ಟೇ ವಿಶೇಷತೆ ಈ ರಕ್ತದಾನ ಶಿಬಿರಕ್ಕೂ ಗಣೇಶ ಸೇವಾ ಸಮಿತಿ ನೀಡ್ತಾ ಇದೆ. ಜಾತಿ, ಮತ, ಧರ್ಮ ಭೇದವಿಲ್ಲದೆ ನಡೆಯುವಂತಹ ಈ ಒಂದು ಶಿಬಿರ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಉತ್ತಮ ರೀತಿಯ ಪ್ರೋತ್ಸಾಹವನ್ನು ನೀಡುತ್ತಾ ಇದೆ. ಭಾರಿ ಒಂದು ಅಚ್ಚುಕಟ್ಟಿನ ಉತ್ತಮ ರೀತಿಯಲ್ಲಿ ಸ್ಥಳೀಯ ಪ್ರೋತ್ಸಾಹದೊಂದಿಗೆ ನಡೆಯುವಂತಹ ಈ ಒಂದು ಯಶಸ್ವಿ ಕಾರ್ಯಕ್ರಮ ಇನ್ನು ಮುಂಬರುವ ದಿನಗಳಲ್ಲೂ ಯಶಸ್ವಿಯಾಗಿ ನಡೆಯಲಿ. ಎಲ್ಲರ ಆಶೀರ್ವಾದ, ಪ್ರೋತ್ಸಾಹ ಇದಕ್ಕೆ ಇರಲಿ. ಅದೇ ರೀತಿ ರಕ್ತದಾನ ಮಾಡುವುದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನ ರಕ್ತದ ಒತ್ತಡ ಏನಿದೆ ಅದು ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗುವ 7 ಜನ ವ್ಯಕ್ತಿಯಲ್ಲಿ ಒಬ್ಬ ವ್ಯಕ್ತಿಗೆ ವರ್ಲ್ಡ್ ಹೆಲ್ತ್ ಅಸೋಸಿಯೇಷನ್ ಏನು ಹೇಳ್ತದೆ, 7 ಜನರಲ್ಲಿ ಒಬ್ಬ ವ್ಯಕ್ತಿಗೆ ಖಂಡಿತವಾಗಿ ರಕ್ತದ ಅವಶ್ಯಕತೆ ಇರ್ತದೆ ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ಒಂದು
ಪ್ರದೇಶದಲ್ಲಿ ರಕ್ತದ ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ಕೂಡ ನಾವು ಆ 7 ಜನ ವ್ಯಕ್ತಿಯಲ್ಲಿ ಒಬ್ಬನಿಗೆ ಬೇಕು ಅಂತ ಹೇಳಿದ್ರೆ ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನಕ್ಕೆ ರಕ್ತದ ಅವಶ್ಯಕತೆ ಇದೆ ಎಂಬುದನ್ನು ನಾವು ಅದರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಇದರಿಂದಾಗಿ ಪ್ರತಿಯೊಬ್ಬ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಅವನ ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗೋದಲ್ಲದೆ ಅವನಿಗೆ ಒಂದು ಉತ್ತೇಜನ ಬರ್ತದೆ ಮನಸ್ಸಲ್ಲಿ, ನಾನು ರಕ್ತದಾನ ಮಾಡಿದೆ, ಇದರಿಂದಾಗಿ ಇನ್ನೊಬ್ಬ ವ್ಯಕ್ತಿಗೆ ನಾನು ಒಂದು ಜೀವವನ್ನು ಕೊಡುವಂತಹ ಒಂದು ಕೆಲಸ ಆಗಿದೆ. ಅದರ ಒಟ್ಟಿಗೆ ಏನಂದ್ರೆ ಅವನ ವೈಯಕ್ತಿಕವಾಗಿ ಅವನ ಆರೋಗ್ಯದಲ್ಲಿ ಕೂಡ ಉತ್ತಮ ಸುಧಾರಣೆಯನ್ನು ಅವನು ಹೊಂದ್ತಾನೆ. ಅಂದ್ರೆ ಹೊಸ ರಕ್ತದ ಉತ್ಪಾದನೆ ಅವನ ದೇಹದಲ್ಲಿ ಆಗ್ತದೆ, ನಾಡಿಗಳ ಸಡಿಲತೆ ಆಗ್ತದೆ ಎಂಬುದನ್ನು ಕೂಡ ನಮ್ಮ ಶಿಕ್ಷಣದಲ್ಲಿ ನಾವು ಕಲಿತಿದ್ದೇವೆ. ಈ ಎಲ್ಲ ವಿಚಾರಗಳನ್ನು ಮನಗಂಡು ಈ ಒಂದು ಕಾರ್ಯಕ್ರಮವನ್ನು ಏನು ಗಣೇಶ ಸೇವಾ ಸಮಿತಿ ಹಮ್ಮಿಕೊಂಡಿದೆ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನನ್ನನ್ನೇನು ಗೆಸ್ಟ್ ಆಗಿ ಆಹ್ವಾನಿಸಿದ್ದಾರೆ ಅದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಮತ್ತೆ ಆಶಿಕಣ್ಣ ಹಾಗೆ ಹೇಳಿದ್ರು, ಸುಮಾರದೆಲ್ಲ ಕರೆದೇವು ನಾವು ಬರಲಿಲ್ಲ ಅಂತ. ಅಂದ್ರೆ ವೇದಿಕೆಯಿಂದ ಸ್ವಲ್ಪ ಹಿಂದೆ ಇದ್ರೆ ಭಾರಿ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಾನು ಬರಲಿಲ್ಲ, ಬೇರೆ ಏನೂ ಅಲ್ಲ. ಎಲ್ಲಾ ಕಾರ್ಯಕ್ರಮ ಬರ್ತೇನೆ, ಪ್ರಸಾದಗೊಂಡು ಎಲ್ಲ ಮಾಡ್ತೇನೆ, ಹಾಗಂತ ನಾನೇನು ಆಟಿಟ್ಯೂಡ್ ಅಲ್ಲ. ಅದಕ್ಕೋಸ್ಕರ ಅದನ್ನು ನಾನು ಹೇಳಿದ್ದಷ್ಟೇ. ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಗಣೇಶ ಸೇವಾ ಸಮಿತಿ ಒಟ್ಟಿಗಿದ್ದೇನೆ. ಪ್ರತಿಯೊಂದು ಇಂದಿನ ಈ ಸದ್ಯದ ಪರಿಸ್ಥಿತಿಯಲ್ಲಿ ಧಾರ್ಮಿಕವಾಗಿ ನಾವು ಎಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ತೇವೋ ಅಷ್ಟು ಭಾರಿ ಉತ್ತಮ ಎಂಬುದು ನನ್ನ ಅನಿಸಿಕೆ. ಯಾಕಂದ್ರೆ ಈಗಿನ ಮಕ್ಕಳು ಈ ರಕ್ತದಾನ ಶಿಬಿರವನ್ನು ಹೊರತುಪಡಿಸಿ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಧರ್ಮ ಯಾವುದೇ ಇರಲಿ, ಏನೇ ಆಗಿರಲಿ, ಬಟ್ ಪ್ರತಿಯೊಂದು ಮಗುವಿನಲ್ಲಿ ಕೂಡ ನಾವು ಧಾರ್ಮಿಕ ಆಚರಣೆ ಅಂದ್ರೆ ಉತ್ತಮವಾದ ಧಾರ್ಮಿಕ ಆಚರಣೆ ಬಗ್ಗೆ ಅವನಿಗೆ ನಾವು ಆ ಮಗುವಿಗೆ ನಾವು ತಿಳಿಸಬೇಕಾಗಿದೆ. ಪ್ರತಿಯೊಂದು ಮನೆಯಲ್ಲೂ ಆಧ್ಯಾತ್ಮಿಕದ ಒಂದು ಆ ಜ್ಯೋತಿ ಬೆಳಬೇಕಾಗಿದೆ. ಯಾಕಂದ್ರೆ ಮಕ್ಕಳು ಇಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಏನು ದುರ್ನಡತೆಗಳಿವೆ ಅದು ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ಸರಿಪಡಿಸಬೇಕಾದ್ರೆ ಇಂದಿನ ಈ ಸದ್ಯದ ಪರಿಸ್ಥಿತಿಯಲ್ಲಿ ತಾಯಂದಿರು ಆದಷ್ಟು ಆಧ್ಯಾತ್ಮಿಕದತ್ತ ಮಕ್ಕಳನ್ನು ಕೊಂಡೊಯ್ಯಬೇಕಾಗಿದೆ. ಅದೇ ರೀತಿಯಲ್ಲಿ ನಾವೀಗ ಏನು ಆಶಿಕಣ್ಣ ಹೇಳಿದ್ರು, ಕುಣಿತ ಭಜನೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 15 ಜನ ಸಿಗ್ಬಹುದು ನಮ್ಗೆ ಅಂತ. ಇವತ್ತು ನಾವಿವತ್ತು ಪ್ರಥಮವಾದ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ಕುಣಿತ ಭಜನೆ ನಾವು ಒಂದು ತಿಂಗಳಾಯ್ತು ಸ್ಟಾರ್ಟ್ ಮಾಡಿ. ನಮ್ಮ ಸಂಖ್ಯೆ 62 ಸಂಖ್ಯೆ ಇವತ್ತಿಗೆ ಬಂದಿದೆ. ಯಾಕಂದ್ರೆ ಅದು ಸಾಧನೆ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ನಮಗೆ ಮಾಡಿಸಿಕೊಡುವವರು ಬೇಕು. ಇಂದಿನ ದಿನಗಳಲ್ಲಿ ಅದಕ್ಕೆ ಮುಂದೆ ಹೋಗುವವರು ಬೇಕು. ಆಗ ಮಾತ್ರ ಈಗ ಎಲ್ಲರಿಗೂ ಇಂಟ್ರೆಸ್ಟ್ ಇರ್ತದೆ, ಎಲ್ಲ ತಾಯಂದಿರಿಗೆ ಇಂಟ್ರೆಸ್ಟ್ ಇರ್ತದೆ, ನನ್ನ ಮಗನನ್ನು ಇದಕ್ಕೆ ಹಾಕಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ಕೊಂಡು. ಹಾಗೆ ಈ ಇದು ಗಣೇಶ ಸೇವಾ ಸಮಿತಿ ಅಂದ್ರೆ ಪ್ರತಿ ಒಂದು ಧಾರ್ಮಿಕ ಕಾರ್ಯಕ್ರಮ ನಮ್ಮ ಏನು ಹಬ್ಬ ಹರಿದಿನಗಳಿವೆ ಅದರ ಎಲ್ಲ ಹಬ್ಬ ಹರಿದಿನಗಳನ್ನು ಕೂಡ ಗಣೇಶ ಸೇವಾ ಸಮಿತಿ ಆಚರಿಸ್ತಾ ಬರ್ತಾ ಇದೆ. ಅದರಿಂದ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಒಂದು ಉತ್ತಮ ಸಂಘಟನೆ ನಮ್ಮಲ್ಲಿ ಮೊಳಗ್ತದೆ. ಆಗ ಏನಾಗ್ತದೆ, ಉತ್ತಮ ಸಂಘಟನೆ ಬಂದಾಗ ಆ ಮಕ್ಕಳಲ್ಲಿ ಉತ್ತಮ ಮನೋಭಾವನೆ ಬೆಳೀತದೆ, ಅವನ ಧರ್ಮದ ಬಗ್ಗೆ ಅವನಿಗೆ ಜಾಗೃತಿಯನ್ನು ಮೂಡಿಸ್ತದೆ. ನಾವು ಯಾವುದೇ ಧರ್ಮವನ್ನು ಕೀಳಾಗಿ ಅಥವಾ ಬೇರೆ ವಿಧಾನದಲ್ಲಿ ನಾವು ಮಾತಾಡುವುದಂತಲ್ಲ, ನನ್ನ ಧರ್ಮದ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತದೆ, ನನ್ನ ಆಚಾರ ವಿಚಾರಗಳು ನನಗೆ ಗೊತ್ತಾಗ್ತದೆ. ಈ ರೀತಿಯಿಂದಾಗಿ ನಮ್ಮ ಗ್ರಾಮದಲ್ಲಿರುವಂತಹ ಎಲ್ಲಾ ಸಂಘಟನೆಗಳಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ಮಕ್ಕಳಲ್ಲಿ ಅವರಲ್ಲಿ ಒಂದು ಚೇಂಜಸ್ ಮಾಡುವಂತ, ಅವರಿಗೆ ಆಧ್ಯಾತ್ಮಿಕ ಒಲವು ಮೂಡುವಂತೆ ಭಜನೆ ಅಥವಾ ಯಾವುದೇ ಒಂದು ಧಾರ್ಮಿಕ ಅವರು ಅದರಲ್ಲಿ ತೊಡಗಿಕೊಳ್ಳುವಂತೆ ಮಾಡುವುದು ಇಂದಿನ ದಿನಗಳಲ್ಲಿ ಅತಿ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ಗಣೇಶ ಸೇವಾ ಸಮಿತಿ ಇದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸಲ್ಲಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ಶ್ರೀ ರವೀಂದ್ರ ಶೆಟ್ಟಿ ಉಳಿದಟ್ಟು ಈ ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀದಿ ಕೋಟೆಕರ್, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕೋಟೆಕಾರ ಗ್ರಾಮ ಸಮಿತಿ, KMC ಆಸ್ಪತ್ರೆ ಜ್ಯೋತಿ ಇದರ ಸಹಯೋಗದೊಂದಿಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಓಂ ಶಕ್ತಿ ಫ್ರೆಂಡ್ಸ್ ಅನ್ಪಡಿಕೆ, ತುಳುನಾಡ್ ಫ್ರೆಂಡ್ಸ್ ಕೋಟೆಕಾರ್, ಸ್ನೇಹ ಸಂಗಮ ಉಚ್ಚಿಲ, ಯಕ್ಷಪ್ರಿಯರು ಕೋಟೆಕಾರ್, ರಿಕ್ಷಾ ಚಾಲಕರ ಮಾಲಕರ ಸಂಘ ಬೀರಿ, ವಿಶ್ವಭಾರತಿ ಮಾಡೂರು, ವೀರಕೇಸರಿ ಬೀರಿ, ವೀರಾಂಜನೇಯ ಫ್ರೆಂಡ್ಸ್ ಬೀರಿ ಇವರೆಲ್ಲರ ಕೂಡುವಿಕೆಯಿಂದ ಬಹಳ ಅತಿ ಅಗತ್ಯವಾದಂಥ ಒಂದು ಕಾರ್ಯಕ್ರಮ. ಇವತ್ತು ರಕ್ತದಾನ ಅಂತ ಹೇಳಿದರೆ ನಾವು ಹೇಳ್ತೀವಿ ವಿದ್ಯಾದಾನ, ರಕ್ತದಾನ, ನೇತ್ರದಾನ ಇದೆಲ್ಲವೂ ಕೂಡ ಬಹಳ ಅತ್ಯಂತ ಪ್ರಾಮುಖ್ಯವಾದ. ಆದರೆ ಒಂದು ವ್ಯಕ್ತಿಯ ಉಸಿರನ್ನ ನಿಲ್ಲಿಸತಕ್ಕಂಥ ಆ ರಕ್ತದ ಕೊರತೆ ಬಂದಾಗ ಆ ರಕ್ತದ ಆ ಕೊರತೆಯನ್ನು ನೀಗಿಸಬೇಕು ಅಂತಾದರೆ ಈ ರೀತಿಯಾದ ಶಿಬಿರಗಳು ನಡೆದರೆ ಅದು ಸಾಧ್ಯ. ಒಂದು ಒಳ್ಳೆಯ ಒಂದು ಉತ್ತಮವಾದ ಕಾರ್ಯಕ್ರಮ ರಕ್ತದಾನ ಶಿಬಿರ ಅಂತ ಹೇಳಿದ್ರೆ ಅದೊಂದು ಕೇವಲ ಶಿಬಿರ ಆಯಿತು, ಒಂದು
ಕಾರ್ಯಕ್ರಮಕ್ಕೆ ಮಾಡುವಂತಹ ಕಾರ್ಯಕ್ರಮ ಅಲ್ಲ. ಇಲ್ಲಿ ಬಂದವರು ನಾನು ಕೇಳಿದೆ ನಮ್ಮ ಪ್ರವೀಣ್ ಬಸ್ತಿ ಅವರ ಹತ್ರ, ಎಷ್ಟು 100ಕ್ಕಿಂತಲೂ ಹೆಚ್ಚು ರಕ್ತದ ಇವತ್ತು ಕೊಡತಕ್ಕಂಥ ಕೆಲಸಗಳು ನಮ್ಮಿಂದ ಆಗ್ತಿದೆ ಅಂತ ಹೇಳಿದ್ರೆ ಬಹಳ ಒಂದು ಒಟ್ಟು ಉತ್ತಮವಾದಂತಹ ಫಲಿತಾಂಶವು ಕೂಡ ಆ ವರ್ಷ ಈ ಇದು ಕಾರ್ಯಕ್ರಮ ಮುಗಿದಾಗ ಸಿಗ್ಬೇಕು ಅಂತ ಹೇಳುತ್ತಾ, ರಕ್ತದಾನ ಶಿಬಿರ ಇವತ್ತು ನಾಳೆ ನಮ್ದು ಕೂಡ ಅಬ್ಲಮಗೂರಿನಲ್ಲಿ ಶಿಬಿರ ಇದೆ. ನಮ್ಮ ನಿಕಟಪುರ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರ ಜನ್ಮದಿನ ನಾನು ಪ್ರತಿ ಕಳೆದ 12 ವರ್ಷಗಳಿಂದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇನೆ. ಅಂದ 6 ವರ್ಷಗಳಿಂದ ಈ ರೀತಿಯಾದ ಶಿಬಿರಗಳನ್ನ ಮಾಡ್ತಾ ಇದ್ದೇನೆ. ಬಹಳಷ್ಟು ಕಾರ್ಯಕ್ರಮಗಳು ಕೂಡ ಅದರಲ್ಲಿ ಹಮ್ಮಿಕೊಳ್ತೇನೆ. ಈ ರೀತಿಯಾಗಿ ಸಂಘ ಸಂಸ್ಥೆಗಳು ಒಂದೊಂದು ಉದಾಹರಣೆಯನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಒಬ್ಬರ ಪುಣ್ಯಾತ್ಮರ ಜನ್ಮದಿನ ಆಗಿರ್ಬೋದು, ಅಥವಾ ಇನ್ನಿತರ ಸಮಿತಿಗಳ ಒಂದು ವಾರ್ಷಿಕ ಉತ್ಸವ ಆಗಿರ್ಬೋದು, ಅಥವಾ ವಾರ್ಷಿಕ ಆಚರಣೆ ಇರ್ಬೋದು, ಒಳ್ಳೊಳ್ಳೆ ಕಾರ್ಯಕ್ರಮ ಸಂದರ್ಭದಲ್ಲಿ ಈ ರೀತಿಯಾದ ರಕ್ತದಾನ ಶಿಬಿರಗಳನ್ನ ಅಥವಾ ಇನ್ನಿತರ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನ ಮಾಡಿದಾಗ ಒಂದು ಸಮಾಜಮುಖಿ ಕಾರ್ಯಗಳನ್ನ ಮಾಡಿದಂತ ಒಂದು ಕೆಲಸವೂ ಕೂಡ ಆ ಸಂಘಟನೆಗೆ ಬರ್ತದೆ. ಒಟ್ಟಿನಲ್ಲಿ ಇದೊಂದು ಮಾದರಿಯಾಗಿ ಇನ್ನಿತರ ಸಂಘಟನೆಗಳು ಬೇರೆಯವರು ಈ ರೀತಿಯಾಗಿ ಎಲ್ಲ ಸೇರಿಸಿಕೊಂಡು ರಕ್ತದಾನ ಶಿಬಿರವನ್ನ ಮಾಡಿದ್ರು. ನಾವು ಕೂಡ ಒಂದು ರಕ್ತದಾನ ಶಿಬಿರವನ್ನ ಮಾಡುವ. ಆ ಮೂಲಕ ಇವತ್ತು ಒಂದು ರೋಗಿ ಐಸಿಯುನಲ್ಲಿ ರಕ್ತದ ಕೊರತೆ, ರಕ್ತ ಬೇಕು, ಇಷ್ಟು ಬಾಟಲ್ ಬೇಕು, ಇಷ್ಟು ಬಿಟ್ಟು ರಕ್ತ ಬೇಕು, ಅದು ಕೂಡ ಪಾಸಿಟಿವ್ ನೆಗೆಟಿವ್ ಎಲ್ಲ ಇದೆ. ಓ ಪಾಸಿಟಿವ್ ಈ ರೀತಿಯಾದ ರಕ್ತಗಳ ಗುಂಪುಗಳ ರಕ್ತಗಳನ್ನು ಕೇಳಿದಾಗ ಬಹಳಷ್ಟು ಕಷ್ಟ ಆಗ್ತದೆ. ಎಷ್ಟು ಒದ್ದಾಡಿಕೊಂಡು ಎಲ್ಲಿ ಹುಡುಕಿದ್ರು ಕೂಡ ಆ ಒಂದು ಗುಂಪಿನ ರಕ್ತ ಸಿಗದೇ ಇದ್ದಾಗ ಬಹಳಷ್ಟು ತೊಂದರೆ ಆಗ್ತದೆ. ಆಗ ಈ ರೀತಿಯ ಸಂಘ ಸಂಸ್ಥೆಗಳು ಒಂದು ರಕ್ತದಾನ ಶಿಬಿರವನ್ನ ಮಾಡಿದಾಗ ಆ ರಕ್ತದ ಕೊರತೆಯನ್ನ ನೀಗಿಸುವಂತ ಕೆಲಸವೂ ಕೂಡ ಆಗ್ತದೆ. ಖಂಡಿತವಾಗಿಯೂ ರಕ್ತದಾನ ಇವತ್ತು ನೇತ್ರದಾನ, ಕಣ್ಣು ನಾವು ಸತ್ತ ಮೇಲೆ ಇದೆಲ್ಲವೂ ಕೂಡ ಬೂದಿ ಆಗುವಂಥದ್ದನ್ನ ನಾನು ಕಣ್ಣು ನೇತ್ರದಾನ ಮಾಡಿದ್ರೆ ನಾನು ಈಗಾಗಲೇ ಬರೆದುಕೊಟ್ಟಿದ್ದೇನೆ, ನನ್ನ ನೇತ್ರದಾನ ಮಾಡ್ತೇನೆ ಅಂತೇಳಿ. ಆಗ ನಾವೆಲ್ಲರೂ ಕೂಡ ಆ ರೀತಿಯ ದಾನವನ್ನ ಮಾಡಿದಾಗ ಒಂದು ರೀತಿಯಾದ ಸಮಾಜದಲ್ಲಿ ಒಬ್ಬ ಮಾತರಿಯ ಕೆಲಸವನ್ನ ಮಾಡಲಿಕ್ಕೆ ನಾವು ಯಾವತ್ತೂ ಕೂಡ ಸಮಾಜಮುಖಿಯ ಕೆಲಸವನ್ನ ಮಾಡಬೇಕು. ಸಮಾಜ ನಮಗೆ ಏನು ಕೊಟ್ಟಿದೆ ಅಂತ ಹೇಳೋದಕ್ಕಿಂತಲೂ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೇವೆ ಅಂತ ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡೋಣ ಅಂತ ಹೇಳುತ್ತಾ ಈ ರಕ್ತದಾನ ಶಿಬಿರ ಅತ್ಯಂತ ಯಶಸ್ವಿಯಾಗಲಿ ಅಂತ ಶ್ರೀದೇವರು ಪ್ರಾರ್ಥನೆ ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಮಾತುಗಳನ್ನು ನಿಲ್ಲಿಸ್ತಾರೆ. ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಡ್ಡಿ ಇವರಿಗೆ ವಂದನೆ ತಿಳಿಸಿದ ಇನ್ನೊಬ್ಬರು ನಮ್ಮ ನಾಯಕರು, ನಮ್ಮ ಆತ್ಮೀಯರಾಗಿರುವಂತಹ ಶ್ರೀ ಸಂತೋಷ್ ಕುಮಾರ್ ರೈಬೋಡಿ ಯಾರಿದ್ದಾರೆ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ನಿಕಟಪೂರ್ವ ಅಧ್ಯಕ್ಷರು. ಇವರು ತಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆನ ಸಾರ್ವಜನಿಕ ಶ್ರೀ ಗಣೇಶ್ ಸೇವಾ ಸಮಿತಿ ಅಕ್ಕಲ್ ಮನ್ಪುಣಂಜಿನ ಬೇರೆ ಯಾನ್ ಒಂಜಿ ರೆಡ್ಡು ಮೂಜತ್ತು ನೂರಾರು ಸೇವೆಗಳನ್ನು ಮಂತನಂಚಿನ ಬೇರೆ ಬೇರೆ ರಕ್ತದಾನ ಶಿಬಿರ ಆದಿಪ್ಪು, ಆರೋಗ್ಯ ಶಿಬಿರ ಆದಿಪ್ಪು, ಬೇರೆ ಬೇರೆ ಇಲ್ಲು ಕಟ್ಟದ ಕೊಡ್ಪುನ ಆದಿಪ್ಪು, ಇಲ್ಲು ಗೂರುಂದಾನೊಂದು ಮಂತನ ಆದಿಪ್ಪು. ಸಮಾಜದ ಏರಿಗೆ ಅನ್ಯಾಯದ ವಿರುದ್ಧವಾದ ಅಕ್ಳಿಗೆ ಎಂಜಿನ ಸಮಸ್ಯೆ ಅನ್ನೋದನ್ನ ಅಕ್ಳಿಗೆ ಸಹಕಾರ ಕೊಡ್ಪುನ ಐದು ಒಟ್ಟಿಗೆ ಏರೆಗಾಲ ಆರೋಗ್ಯದ ಸಮಸ್ಯೆ ಅನ್ನೋದು ಆಸ್ಪತ್ರೆಯಲ್ಲಿ ತಂದು ಹೋಗ್ನಂಚಿನ ಆಕ್ಸಿಡೆಂಟ್ ಅನ್ನೋದ್ರೆ ಆಕ್ಸಿಡೆಂಟ್ಗೆ ಒಂಜಿನ ಕಾಸು ಹೆಚ್ಚಿಂದ 10 ಜನ ಕೈಟ್ ನಮ್ಮಡ ಹೆಚ್ಚಿಂದ ನಟ್ಟದಾನ ಕರೆಕ್ಟ್ ಮಂತ್ ಕೊಡ್ದು ಆಸ್ಪತ್ರೆ ಡಿಸ್ಚಾರ್ಜ್ ಮಂತ್ಕೊಂಡಂಚಿನ ಬೇಲೆನೆ ಸಾರ್ವಜನಿಕ ಗಣೇಶ ಸೇವಾ ಸಮಿತಿಗಳು ನಿರಂತರವಾದ ಮಂತೊಂದು ಐದು ಅಧ್ಯಕ್ಷರು. ಆ ಅಧ್ಯಕ್ಷರು ಏರೇ ಮಾತ ಫೋನ್ ಮಾಡ್ಕೋರಿ ಏ ಸತ್ತಿ ಫೋನ್ ಮಾಡ್ಕೋರಿ ಬಂದ್ರೆ ಎಂಕು 106 ಸತ್ತಿ 3 ಸತ್ತಿ ಫೋನ್ ಬಂದೇರು. ಆ ಫೋನ್ ಅರ್ನ ಬಗ್ಗೆ ಅರ್ನ ನೆತ್ತ ಬಗ್ಗೆ ಅದು ಏಪಲ ಫೋನ್ ಮಂತಿರ್ತಾರೆ. 6 ಫೋನ್ ಬಂದ್ಬಿಡಿ ಸಮಾಜರು ಏರಗಾಲ ಅನ್ಯಾಯ ಆದಿಪ್ಪುನಾಗ, ಸಮಾಜರು ಏರಾಲ ಕಷ್ಟ ಹೊಡಿಪ್ಪುನಾಗ, ಸಮಾಜರು ಏರನ್ನಿತ್ತಾಗ ದೌರ್ಜನ್ಯ ಆದಿಪ್ಪುನಾಗ, ಏರಾಲ ಆಸ್ಪತ್ರೆ ಆದಿಪ್ಪುನಾಗ, ಇಜ್ಜಿನಾಲ ಶಾಲೆದ ಜೋಕ್ಲಿಗೆ ಇಂಜಿನಾಲ ನಂದು ಆದಿಪ್ಪುನ ನೂರ ರಾಜಕೀಯ ಒತ್ತಡ ಬರಲಿ ಎಂಕ್ಲಿಗೆ ಇಂಚಿನಾಲ ಕೊಂಡತ್ತು ಕೊಡಲಿ ದೈವಸ್ಥಾನ ಭಜನಾ ಮಂದಿರ ಐಕ್ಯನ ಎತ್ಕೊಂಡು ಎಂಕಿಗೆ ತೋಜು ಎಂಚಿನ ವಿಶಾಲವಾಯಿನ ಮನಸ್ಸು ಆ ಗಣೇಶ ಸೇವಾ ಸಮಿತಿ ತಕ್ಕಲೇರಿ ಈ ತಟ್ಟೆ ಮನಸ್ಸು ದೇವರಿಗೆ ಕೊಡ್ತಾರತ್ತ ಇಂಚಿನೇ ಮಾತೆರೆಗಳ ಕೊಡೋದಾನ ಇಂದು ರಾಮರಾಜ್ಯ ಅಂದ್ರೆ ಲೆಕ್ಕಾಚಾರ. ರಾಮರಾಜ್ಯ ಅಂಚನೆ ಮಾತಲ್ಲ ನಾನಾತಿ ಎಡ್ಡೆ ಸೇವೆ ಮಾಡ್ಕೊಂಡು ಶಕ್ತಿ ಪರಮಾತ್ಮ ನಿಗ್ಲೆ ಕೊರಡು ಎಡ್ಡೆಡ್ಡೆ ಪ್ರತಿಭೆಯನ್ನು ಕೊಂಡದ್ದು ಇಂಚಿನ ವೇದಿಕೆಯಲ್ಲಿ ಗುರುತಿಸುವ ಮಂಜಿನ ಕೆಲಸ ಮಾಡ್ತೀವಿ. ಇನಿ ದೊಡ್ಡ ಆಸ್ಪತ್ರೆ ಒಂಜಿ KMC ಒಂಜಿ ಶಾರದಾ KMC ದಕ್ಲೆ ರಕ್ತದಾನ ಶಿಬಿರದ ವ್ಯವಸ್ಥೆಗೆ ಬಂದಿದ್ದಾರೆ. ಶಾರದಾ ದಕ್ಲೆ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಸೀಕ್ರೆಟ್ ಬೋಡಿತಿನಂತ ವ್ಯವಸ್ಥೆ ಸತ್ಯವಾದಿ ಎಡ್ಡ ಬೇರೆ ಇಂಚಿನ ಬೇಲೆ ಮನ್ಪನ ಶಕ್ತಿ ಮಾತೆರೆ ಕೊರಡು ಹೆಚ್ಚೆ ಪಾತೆರೆ ಹೋಗಿ ಯಾನ್ ನಿಗ್ಲೊಟ್ಟಿಗೆ ನಿರಂತರವಾದ ಉಲ್ಲೆ ಬಣ್ಣೊಂದು ನಿಗ್ಲೊಟ್ಟಿಗೆ ನಿರಂತರವಾದ ಯಾನ್ ನಿಗ್ಲೊಟ್ಟಿಗೆ ಉಳ್ಳೆ ಹಂಗೆ ನಡಿ ಊರಿಗೆ ನಿಗ್ಲೊಟ್ಟಿಗೆ ಉಳ್ಳೆ ಬಣ್ಣೊಂದು ಪಾತೆರೆ ಅವಕಾಶ ಮಂತ್ ಕೊಡ್ತಾರೆ ನಿಗ್ಲೆ ಪೂರೇರೆಗಳ ಎನ್ನ ಉಡಲ್ ಇಂಜಿನ ಸೊಲುಮೇಲಿನ ಸಂದಾದ ಎನ್ನ ಪಾತೆರೆ ಉಂಟವೆ. ಜೈ ಹಿಂದ್ ಜೈ ಕರ್ನಾಟಕ. ಮೂಳೆಯ ಸಂಬಂಧಿ ಚಿಕಿತ್ಸೆಗಳು ಅದಲ್ಲದೆ ಆಯುರ್ವೇದದಲ್ಲಿ ಅತಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡುವಂತಹ
ಪೈಲ್ಸ್ ಫಿಸ್ಟುಲಾ ಫಿಶರಿಂಗ್ ನ್ಯಾನೋ ಇಂತಹ ಬಗಂಧರ ಇಂತಹ ಸಮಸ್ಯೆಗಳಿಗೆ ಅತಿ ಉತ್ತಮ ಚಿಕಿತ್ಸೆ. ಅದಲ್ಲದೆ ಸ್ತ್ರೀರೋಗ ಸಂಬಂಧಿ ಚಿಕಿತ್ಸೆಗಳು, ಪಂಚಕರ್ಮ ಚಿಕಿತ್ಸೆ ಎಲ್ಲವೂ ಇವತ್ತು ಶಿಬಿರದ ಮೂಲಕವೂ ನಾವು ನೀಡಲಿದ್ದೇವೆ. ಅದಲ್ಲದೆ ಮುಂದಿನ ಹಂತಗಳಲ್ಲಿ ಯಾರು ಕೆಲವರು ನಮಗೆ ತುಂಬ ಪರಿಚಯ ಇರುವಂತಹ ಮುಖಗಳು, ಇವರು ನಮ್ಮಲ್ಲಿ ಈಗ ಮೊದಲಿಂದಲೇ ನಮ್ಮಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಬರ್ತಾ ಇದ್ದಾರೆ. ಅದಲ್ಲದೆ ಯಾರು ಆಯುರ್ವೇದ ಆಸಕ್ತರಿದ್ದೀರಿ, ಆಯುರ್ವೇದ ಚಿಕಿತ್ಸೆ ಪಡಿಬೇಕು ಅಂತ ಆಸಕ್ತಿ ಇದ್ದೀರಿ, ನಮ್ಮ ಶಾರದಾ ಆಯುರ್ವೇದ ಆಸ್ಪತ್ರೆಗೆ ಬನ್ನಿ. ಮತ್ತು ನಮ್ಮಲ್ಲಿ ಬಡ ರೋಗಿಗಳಿಗೆ ಜನರಲ್ ವಾರ್ಡಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿ ದೇಶ ವಿದೇಶಗಳಿಂದಲೂ ರೋಗಿಗಳು ಇತ್ತೀಚೆಗೆ ಬರ್ತಾ ಇದ್ದಾರೆ. ತುಂಬ ಜನ ರಷ್ಯಾದಿಂದ, ಅಮೇರಿಕದಿಂದ ಆಯುರ್ವೇದ ಆಸಕ್ತರು, ಆಯುರ್ವೇದ ಚಿಕಿತ್ಸೆ ಪಡೀಲಿಕ್ಕೆ ಹಲವು ರೋಗಿಗಳು ನಮ್ಮಲ್ಲಿ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಊರಿನವರು ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಹಿತ್ತಲ ಗಿಡ ಮದ್ದಲ್ಲ ಅನ್ನುವಂತಹ ಭಾವನೆ ನಮಗಿರಬಾರ್ದು. ನಾವು ಯಾವಾಗಲೂ ಇಷ್ಟು ಒಂದು ಸುಸಜ್ಜಿತವಾದ ಆಯುರ್ವೇದ ಆಸ್ಪತ್ರೆ ಕರ್ನಾಟಕದಲ್ಲೇ ಅತಿ ಕಡಿಮೆ ಸಂಖ್ಯೆಯಲ್ಲಿದೆ. ಹಾಗಾಗಿ ನಿಮಗೆ ಅತ್ಯಾಧುನಿಕ ಮಾಡರ್ನ್ ಮೆಡಿಸಿನ್ಗೆ ಅಲೋಪತಿಗೆ ಹಲವು ಆಸ್ಪತ್ರೆಗಳು ಮಂಗಳೂರಿನ ಸುತ್ತಮುತ್ತಲೂ ಇದೆ. ಆದರೆ ಆಯುರ್ವೇದ ಚಿಕಿತ್ಸೆ ಒಂದು ಶಾಸ್ತ್ರೀಯ ರೀತಿಯಲ್ಲಿ ಅತ್ಯಂತ ಶುದ್ಧ ರೀತಿಯಲ್ಲಿ ಆಯುರ್ವೇದ ಚಿಕಿತ್ಸೆ ನೀಡುವಂಥದ್ದು ನಮ್ಮ ಶಾರದಾ ಆಯುರ್ವೇದ ಆಸ್ಪತ್ರೆ. ಹಾಗಾಗಿ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ರವಿ ಗಣೇಶ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ವೇದಿಕೆಯಲ್ಲಿ ನಮ್ಮ ಮಹಾಪೋಷಕರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಾವು ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಮುಖಾಂತರ ಮತ್ತು ಇನ್ನಿತರ ನಮ್ಮ ಆಸುಪಾಸಿನ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕೆಲವೊಂದು ಕಾರ್ಯಕ್ರಮವನ್ನು ದಿನದಿಂದ ದಿನ ಹೆಚ್ಚು ಬರ್ತಾ ಇದ್ದೇವೆ. ಅದರಿಂದ ಹೆಚ್ಚು ಜನರು ಈಗಲೂ ಕೂಡ ಅದರ ಪ್ರಯೋಜನ ಪಡೆಯುತ್ತಾ ಬಂದಿದ್ದಾರೆ. ಇನ್ನೂ ಕೂಡ ಇಂಥ ಸೇವೆಗಳನ್ನೆಲ್ಲ ಮಾಡುವರೆ ನಮಗೂ ಶ್ರೀ ಗಣೇಶ ಹೆಚ್ಚಿಂದ ಹೆಚ್ಚು ನಮಗೆ ಧೈರ್ಯ ಸಹಕಾರ ಸಿಗಲಿ. ಇನ್ನೂ ಕೂಡ ಸೇವೆ ಮಾಡುವಂತಾಗಿ ನಮ್ಮಿಂದ ಇಂಥ ಸೇವೆ ಮಾಡುವಂತೆ ಜನರೆಲ್ಲ ಸಹಕರಿಸಲಿ. ಇನ್ನೂ ಹೆಚ್ಚು ಜನರಿಗೆ ನಮ್ಮಿಂದ ಆದಷ್ಟು ಸಹಾಯ ಮತ್ತು ಸಹಕಾರ ಸಿಗಲಿ ಅಂತ ಭಾಗ್ಯವನ್ನು ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ನಮಗೆ ಲಭಿಸಲಿ. ಇದು ಕೂಡ ದಿನದಿಂದ ನಾಲ್ಕು ಜನರ ಸಹಕಾರದೊಂದಿಗೆ ನಾವು ಆದಷ್ಟು ಹೆಚ್ಚು ಸೇವೆಯನ್ನು ಜನರಿಗೆ ಮುಟ್ಟುವಂತೆ ನಾವು ಮಾಡ್ತಾ ಬಂದಿದ್ದೇವೆ. ಆದರೂ ಇದು ನಮಗೆ ನಿಮ್ಮೆಲ್ಲರ ಸಹಕಾರದಿಂದಲೇ ಮಾತ್ರ ಸಾಧ್ಯವಾಗಿದೆ. ಅದಕ್ಕಾಗಿ ಇನ್ನೂ ಕೂಡ ನಾನು ಕೈ ಮುಗಿದು ಕೇಳ್ತಿರುವುದಂದರೆ ಇನ್ನೂ ಕೂಡ ಗಣೇಶ ದೇವರಿಗೆ ಕೈ ಮುಗಿದು ನಿಮ್ಮೆಲ್ಲರ ಸಹಕಾರ ಇನ್ನೂ ಕೂಡ ದೊರೆಯಲಿ. ಇಂಥ ಸೇವೆಯನ್ನು ಮಾಡುವ ಭಾಗ್ಯ ನಮಗೆ ದೊರಕಲಿ. ಇನ್ನೂ ಹೆಚ್ಚು ಜನರಿಗೆ ನಮ್ಮಿಂದ ಆಗುವಷ್ಟು ಸಹಾಯ ದೊರೆಯಲಿ. ಅವರಿಗೆಲ್ಲ ಪ್ರಯೋಜನ ಆಗಲಿ ಅಂತ ಕೈಗೊಳ್ಳುತ್ತಾ ಇಂಥದ್ದು ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ನಮಗೆ ಇರೋಳು ತುಂಬ ತೃಪ್ತಿ ಅನಿಸಿದೆ. ಇನ್ನೂ ಕೂಡ ಇಂಥ ಕಾರ್ಯಕ್ರಮ ನಡೆಯಲಿ, ನಿಮ್ಮೆಲ್ಲರ ಸಹಕಾರ ಸಿಗಲಿ, ಅದರ ಪ್ರಯೋಜನ ಬಾಕಿಯವರಿಗೆ ಆಗಲಿ ಇದೊಂದು ಬಂದು ನಾನು ನಿಮ್ಮ ಕೈ ಮುಗಿದು ಕೇಳುತ್ತಾ ನನ್ನ ಈ ಎರಡು ಮಾತನ್ನು ನಿಲ್ಲಿಸ್ತೇನೆ. ಶುಭ ಹಾರೈಕೆ. Thank you.